ನಮ್ಮ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಬೀದಿಯಲ್ಲಿ ಕಗ್ಗೊಲೆಯಾಗಿ ಬಿದ್ದಿರೋದನ್ನು ನೋಡಿದಾಗ ನನಗೆ ಮನಸ್ಸಿಗೆ ಅತೀವ ವೇದನೆಯೂ ಆಗ್ತಾ ಇದೆ. ಅದೇ ರೀತಿ ನಮ್ಮ ಸರ್ಕಾರ ಬಂದಾದ ನಂತರನೂ ಕೂಡ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ನನಗೆ ನಾಚಿಕೆನೂ ಕೂಡ ಆಗ್ತಾ ಇದೆ. ಈ ಹಿಂದೆ ಬಂಟ್ವಾಳದಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು. ಅದಾದ್ಮೇಲೆ ಸುರತ್ಕಲ್ನಲ್ಲಿ ದೀಪಕ್ ರಾವ್ ಹತ್ಯೆ ಆಯಿತು. ಬೆಂಗಳೂರಿನಲ್ಲಿ ಸಂತೋಷ್ ಹತ್ಯೆ ಆಯಿತು. ಹಾಗೆ ಶರತ್ ಮಡಿವಾಳ ಅವರ ಹತ್ಯೆ ಆಯಿತು. ಮೈಸೂರಿನಲ್ಲಿ ರಾಜು ಹತ್ಯೆ ಆಯಿತು. ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಮತ್ತು ಕುಟ್ಟಪ್ಪ ಹತ್ಯೆ ಆಯಿತು. ಹಾಗೆ ಉತ್ತರ ಕನ್ನಡಕ್ಕೆ ಹೋದ್ರೆ ಪರೇಶ್ ಮೆಸ್ತಾ ಹತ್ಯೆ ಆಯಿತು. ಪ್ರತಿ ಹತ್ಯೆ ನಡೆದಾಗಲೂ ಕೂಡ ನಾವು SDPIನ KFDನ ಆಗ ಅಧಿಕಾರದಲ್ಲಿದ್ದಂಥ ಸಿದ್ದರಾಮಯ್ಯನವ್ರನ್ನ ಬೈತಾ ಇತ್ತು. ಇವರೇ ಕಾರಣ. SDPI KFD ವಿರುದ್ಧ ಇದ್ದಂತಹ 175 ಕ್ರಿಮಿನಲ್ ಪ್ರಕರಣಗಳನ್ನ ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ವಾಪಸ್ ತಗೊಂಡು ಚಿತಾವಣೆನ ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ಕಗ್ಗೊಲೆ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಮತ್ತು KFD SDPIನ ಬೈತಾ ಇದ್ದು. ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟು 104 ಸ್ಥಾನಗಳನ್ನು ಬಿಜೆಪಿ ತಂದುಕೊಟ್ಟು ಇವತ್ತು ನಮ್ಮದೇ ಸರ್ಕಾರ ಬಂದಿದೆ. ನಮ್ಮ ಸರ್ಕಾರ ಬಂದಾದ್ಮೇಲೂ ಕೂಡ CIA ಹೋರಾಟದ ನೆಪದಲ್ಲಿ ಮಂಗಳೂರಿನಲ್ಲಿ ಜನರ ಮೇಲೆ ಪೊಲೀಸರ ಮೇಲೆ ಆಕ್ರಮಣ ಮಾಡಕ್ಕೆ ಬಂದಾಗ ಒಂದಿಬ್ಬರು ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಗೋಲಿಬಾರ್ ನಡೆದು ಅವತ್ತು ಮರ್ಯಾದೆ ಉಳಿತು ಸರ್ಕಾರದ್ದು. ಅದಾದ ನಂತರ DJ ಹಳ್ಳಿ KJ ಹಳ್ಳಿ ಪ್ರಕರಣ ಸಂಭವಿಸಿತು. ಅಲ್ಲಿ ನೋಡಿದ್ರೆ ಪೊಲೀಸರ ಮೇಲೆ ಆಕ್ರಮಣ ಆಯಿತು, ಜನರ ಮೇಲೆ ಆಕ್ರಮಣ ಆಯಿತು. ಬೀದಿ ಬೀದಿನಲ್ಲಿ ಹೋಗಿ ಹಿಂದೂಗಳನ್ನ ಹೆಕ್ಕಿ ಹೊಡೆಯುವಂತ ಪ್ರಕರಣ ಸಂಭವಿಸಿತು. ಆವಾಗಲೂ ಕೂಡ ತಪ್ಪಿತಸ್ಥರು ಯಾರಾದ್ರೂ ಬಿಡಲ್ಲ, ಪಾತಾಳಕ್ಕೆ ಇಳಿದ್ಬೇಕಾದ್ರೆ ಹಿಡಿದು ತೆಗಿತೀವಿ, ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀವಿ. SDPIನ ಬ್ಯಾನ್ ಮಾಡಬೇಕು, KFDನ ಬ್ಯಾನ್ ಮಾಡಬೇಕು, ಅದಕ್ಕೆ ನಮ್ಮ ಸಹಮತಿ ಇದೆ ಅಂತ ಹೇಳಿ ಸರ್ಕಾರದಿಂದ ಆ ಭಾವನೆಯೂ ಕೂಡ ವ್ಯಕ್ತವಾಯಿತು. ಇವತ್ತು ಹಿಜಾಬ್ ವಿಚಾರ ಬಂದಾಗಲೂ ಕೂಡ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿ ಕೋರ್ಟ್ ಮಧ್ಯಂತರ ಆದೇಶನ ಕೊಟ್ಟು ಸಮವಸ್ತ್ರವನ್ನ ಕಡ್ಡಾಯವಾಗಿ ಪಾಲಿಸಬೇಕು, ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರು ಕೂಡ ಶಾಂತಿಗೆ ಮನವಿ ಮಾಡೋದು, ಶಾಂತಿಗೆ ಭಂಗ ತಗೊಂಡು 144 ಸೆಕ್ಷನ್ ಹಾಕಿದ್ರು ಕೂಡ ಅದನ್ನು ವೈಲೇಟ್ ಮಾಡೋರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳದಲೆ ಇವತ್ತು ಮತ್ತೆ ಹರ್ಷರ ಕಗ್ಗೊಲೆ ಆದ ಕೂಡಲೇ ನಾವು ಕಠಿಣ ಕ್ರಮ ಕೈಗೊಳ್ತೀವಿ, ಯಾರನ್ನೂ ಬಿಡಲ್ಲ ಅಂತಂದ್ರೆ ನಮ್ಮ ಕಾರ್ಯಕರ್ತರು ನಂಬ್ತಾರ? ಅದಕ್ಕೋಸ್ಕರ ನನಗೆ ನಾಚಿಕೆ ಆಗ್ತಾ ಇದೆ. ಯಾವಾಗ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದು? DJ ಹಳ್ಳಿ KG ಹಳ್ಳಿ ಪ್ರಕರಣ ಸಂಭವಿಸಿದಾಗ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಇದೇ SDPI KFD ಮೇಲೆ ಕಠಿಣವಾದಂತ ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತ? ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ SDPIನ ಬ್ಲೇಮ್ ಮಾಡೋದಾದ್ರೆ ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟು ನಮ್ಗೆ ಯಾಕೆ ಸರ್ಕಾರ ಕೊಟ್ಟರು? ಯಾಕೋಸ್ಕರ ನಮಗೆ ದುಡ್ದಿದ್ದಾರೆ? ಯಾಕೋಸ್ಕರ ಆಗಿ ನಮ್ಮ ಪರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿ ನಮ್ಮ ಪರವಾಗಿ ಪ್ರಚಾರ ಮಾಡಿದ್ದಾರೆ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿಶ್ವಾಸ ಇದೆ ನನಗೆ. ಅವರೇ ಹೋಮ್ ಮಿನಿಸ್ಟರ್ ಆಗಿರುವಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ CIA ವಿರುದ್ಧದ ಗಲಾಟೆ ಗೋಲಿಬಾರ್ ನಡೆದಿತ್ತು. ಅವರು ಹೋಮ್ ಮಿನಿಸ್ಟರ್ ಆಗಿರುವಂತಹ ಸಂದರ್ಭದಲ್ಲೇ ಇದೇ DJ ಹಳ್ಳಿ ಮತ್ತು KG ಹಳ್ಳಿ ಪ್ರಕರಣ ಸಂಭವಿಸಿದ್ದು. ಹಾಗಾಗಿ ಅವ್ರಿಗೆ ಗೊತ್ತಿದೆ SDPI KFD ಅವರ ದುರುಳ ಕೃತ್ಯಗಳು, ದುಷ್ಕೃತ್ಯಗಳು ಗೊತ್ತಿದೆ. ಅದು ಕೇರಳ ಮಾದರಿ ಹತ್ಯೆಗಳನ್ನ ಕರ್ನಾಟಕಕ್ಕೆ ತಂದಂತವರು ಇದೇ SDPIನವರು ಅಂತ ಗೊತ್ತಿದೆ ಅವರಿಗೆ. ಇನ್ನಾದರೂ ಕೂಡ ಕ್ರಮ ಕೈಗೊಳ್ಳಿ, ಬ್ಯಾನ್ ಮಾಡಿ. ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಅವರು ಹೇಳ್ತಿದ್ದಾರೆ SDPIನ ಬ್ಯಾನ್ ಮಾಡಬೇಕು ಅಂತ ಹೇಳಿ. SDPI ಅತಿ ಹೆಚ್ಚು ಕೊಲೆಗಳನ್ನು ಮಾಡಿರುವಂತದ್ದು ಕರ್ನಾಟಕದಲ್ಲಿ. ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಕಳಿಸ್ಬೇಕು, ಬ್ಯಾನ್ ಮಾಡಬೇಕು. ಇವತ್ತು ಯಾರನ್ನೋ ಒಂದು 4 ಜನ ಹಿಡ್ಕೊಂಡ್ಬಂದು ಕಠಿಣ ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗ ಪತ್ರಿಕೆಗೆ ಹೇಳಿಕೆ ಕೊಟ್ಟರೆ ಸಾಕಾಗೋದಿಲ್ಲ. ಹೈದರಾಬಾದ್ನಲ್ಲಿ ಅತ್ಯಾಚಾರ ಪ್ರಕರಣ ಸಂಭವಿಸಿದಾಗ ಯಾವ ರೀತಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರು ಅದೇ ತರ ಕರ್ನಾಟಕದಲ್ಲೂ ಮಾಡ್ತು ಅಂತ ಹೇಳಿದ್ರೆ ಇವ್ರು ಪಾಠ ಕಲಿತಾರೆ ಹೊರತು ಈ ಪತ್ರಿಕಾ ಹೇಳಿಕೆ ಮಾಧ್ಯಮಗಳ ಮುಂದೆ ಕಠಿಣ ಕ್ರಮ, ನಿರ್ದಾಕ್ಷಿಣ್ಯ ಕ್ರಮ, ಪಾತಾಳಕ್ಕೆ ಹೆಕ್ಕಿಬಿಟ್ಟು ತೆಗಿತೀವಿ ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರು ಬಹಳ ಮನಸ್ಸು ನೊಂದಿದೆ ಅವ್ರದ್ದು. ಅವ್ರಿಗೊಂದು ರೀತಿ ಭ್ರಮ ನಿರಸನ ಆಗಬಾರ್ದು. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರಲ್ಲಿ ಹಾಗೂ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನಾದರೂ ಕೂಡ ನಾವು ಮಾತು ನಿಲ್ಲಿಸಿ ಕೃತಿಯಲ್ಲಿ ಆ ನಿರ್ದಾಕ್ಷಿಣ್ಯತೆಯನ್ನ, ಕಠಿಣತೆಯನ್ನ ನಾವು ತೋರೋಣ.